ನೂರು ಫಲಿತಾಂಶವನ್ನು 17 ವರ್ಷ ದಾಖಲಿಸಿಕೊಂಡು ದಿನಾನಂತರ ಎಲ್ಲ ಬ್ಯಾಚ್ ದಾಖಲಿಸಿಕೊಂಡು ಥಿಯೇಟರ್ ಚಟುವಟಿಕೆ ಸ್ಪೋರ್ಟ್ಸ್ಗಳಿಂದ ನನ್ನನ್ನು ನಿರಂತರ ತೊಡಗಿಸಿಕೊಳ್ಬೇಕು ಅಂತ ಹೇಳುವ ಒಂದು ಮಹಾ ಅಭಿಲಾಷೆ ಇಟ್ಟುಕೊಂಡಿದ್ದೆ. ಅದರೊಟ್ಟಿಗೆ ಈ ವರ್ಷ ಒಂದು ಸ್ಕೂಲ್ ಡೇಗೆ ಪ್ರಕಟಿಸಿ ಯಾವತ್ತು ಡಿಸೆಂಬರ್ 5, 6, 7 ಹೀಗೆಲ್ಲ ಸ್ಕೂಲ್ ಡೇ ನಡೆಯುತ್ತೆ. ಅದಕ್ಕೆ ಮುಂಚೆ ಒಂದು ಕ್ರೀಡೋತ್ಸವ ಅಂತ ಹೇಳಿ ಮಕ್ಕಳಿಗೆ ಪ್ರದರ್ಶನ ಕೂಡ ಮಾಡಿದ್ದೇವೆ. ಪ್ರೋತ್ಸಾಹ ಉಂಟು. ಎಲ್ಲ ಮಕ್ಕಳಿಗೂ ವಿಶೇಷ ಕುರಿತ ಭಜನೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೇವೆ. ವಿಶೇಷವಾದ ಮಕ್ಕಳ ಚಳವಳಿ ಕೊಡ್ತೇವೆ. ಕರಾಟೆ, ಯೋಗ ಇದನ್ನೆಲ್ಲ ಒಟ್ಟಿಗೆ ಕೊಡ್ತೇವೆ. ಅದಕ್ಕೆ ಒಂದು ವಿಶೇಷವಾಗಿ ಈ ವರ್ಷ ಕ್ರಿಕೆಟ್ನೊಂದಿಗೆ ಕಬಡ್ಡಿ ಈಗ ಭಾರತ ದೇಶಾದ್ಯಂತ ಹೋಗಿ ಏಷ್ಯಾದಿಂದ ಹೋಗಿ ವರ್ಲ್ಡ್ ಒಲಿಂಪಿಕ್ಸ್ ತನಕ ಮುಟ್ಟಿಲ್ಲ. ಈ ಜನಗಳದ್ದು ಭಾರಿ ಪ್ರೋತ್ಸಾಹ ಇದೆ. ಅದು ಶಾರೀರಿಕ ಬೆಳವಣಿಗೆಯನ್ನು ಮಕ್ಕಳನ್ನ ಎಲ್ಲ ರೀತಿಯಾಗಿ ಪ್ರಚೋದಿಸುವಂಥ ಚಳವಳಿ. ಅದನ್ನು ನಾವು ಈ ವರ್ಷ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದಕ್ಷಿಣ ಭಾರತ ಮಟ್ಟದಲ್ಲಿ ಇಷ್ಟು ತನಕ ಪುತ್ತೂರು ತಾಲೂಕಲ್ಲಿ ಆಗಲಿಲ್ಲ. ದಕ್ಷಿಣ ಭಾರತ ಮಟ್ಟದ ಆಗಲಿಲ್ಲ. ಕರ್ನಾಟಕ ಮಟ್ಟದ ಆಗಿರ್ಬೋದು. 4 ರಾಜ್ಯಗಳನ್ನು ನೋಡಿಕೊಂಡು ದಕ್ಷಿಣ ಭಾರತ ಮಟ್ಟದ ಒಂದು ಕಬಡ್ಡಿ ಓಪನ್ ಮೀಟ್ ಸ್ಟಾರ್ ಪ್ಲೇಯರ್ಸ್ ನೋಡಿಕೊಂಡಂಥ ಮೀಟ್ ಎಲ್ಲ ದೊಡ್ಡ 4 ಮೀಟರ್ ಕಬಡ್ಡಿ ಆಟ ಪ್ಲೇಯರ್ಸ್ ಎಲ್ಲ ಫಸ್ಟ್ ಟೈಮ್ ಇಷ್ಟು ದೊಡ್ಡ 1 ಲಕ್ಷದ ಫಸ್ಟ್ ಪ್ರೈಸು, 50,000 ರೂಪಾಯಿ ಸೆಕೆಂಡ್ ಪ್ರೈಸು, ಮತ್ತು ಅವರಿಗೆ ಬಂದದಕ್ಕೆ DA ಸ್ಪೆಷಲ್ ಏನಾದ್ರು ಕೊಟ್ಟಿದ್ದೇವೆ. ಹಾಗೆ ಎಲ್ಲ ಮಾಡಿ ಆ ಪ್ಲೇಯರ್ಸನ್ನು ಕೂಡ ನಮ್ಮ ಟೀಮ್ ಬಂದು ಮಕ್ಕಳಿಗೆ ಪ್ರೋತ್ಸಾಹ, ಊರವರಿಗೆ ಪ್ರೋತ್ಸಾಹ. ಕಬಡ್ಡಿ ಹೇಳಿದರೆ ಯಾವತ್ತೂ ಎಲ್ಲ ನಮ್ಮ ಪುತ್ತೂರದ್ದು ಭಾರಿ ಪ್ರೋತ್ಸಾಹ ಜನಗಳೆಲ್ಲ ಅದನ್ನೆಲ್ಲ ಈ ಪ್ರೋತ್ಸಾಹ ಮನಗೊಂಡು ನಾವು ಅದನ್ನು ನಮ್ಮ ಸಂಸ್ಥೆಗೆ ಹಮ್ಮಿಕೊಂಡು ಮಾತಾಡಿದ್ರೆ ಒಳ್ಳೆ ರೀತಿಯಲ್ಲಿ ಗ್ಯಾಲರಿ 3,000 ಜನಕ್ಕೆ ವೀಕ್ಷಣೆ ಮಾಡುವಂಥದ್ದು ಕೂಡ 2,000 ಗ್ಯಾಲರಿ ಚೇರ್ಸ್ಗಳನ್ನು ಎಲ್ಲ ಈ ಥರ ಸಾಮಾನ್ಯ ಎಲ್ಲ ಜನಗಳನ್ನು ಬರಮಾಡಿಕೊಂಡು ಒಳ್ಳೆ ರೀತಿ ನಡೆಸುವ ರೀತಿಯಲ್ಲಿ ನಾವೀಗಾಗಲೇ ಪ್ರಯೋಜಿಸಿದ್ದೇವೆ. ಇದು ಚರಂಡಿಯು ಮುನ್ನೋಟ ತಗೊಂಡಿದ್ದಾರೆ. ದೇವಿಕೆಂದ್ರೆಯು ನಾವೆಲ್ಲ ಶಾಲೆಯ ಆಡಳಿತ ಮಂಡಳಿಯವರ ಪ್ರೋತ್ಸಾಹ ಕೊಡ್ತಾ ಒಂದು ದಿನಕ್ಕೆ ಮುಂಚಿತವಾಗಿ ನಮ್ಮ ಶಾಲೆಯ ಕ್ರೀಡೋತ್ಸವ ಕೂಡ ನಡೀತೇವೆ. ಅದೇ ಗ್ರಾಮದಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಏನು ಮನೋರ ಬೆಳಕಿನ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕ್ರೀಡೋತ್ಸವ ಕೂಡ ನಡೀತದೆ. ಹಾಗೆ ಪೇರೆಂಟ್ಸ್ಗೆ ಪೇರೆಂಟ್ಸ್ ಮೀಟಿಂಗ್, ಪೇರೆಂಟ್ಸ್ ಸ್ಪೋರ್ಟ್ಸ್ ಎಲ್ಲ ಅದರೊಟ್ಟಿಗೆ ಇದು ಕಬಡ್ಡಿಯನ್ನು ಒಳ್ಳೆ ರೀತಿಯಲ್ಲಿ ಆಯೋಜಿಸಿದೆ. ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ನಮಗೆ ಬೇಕಾಗ್ತದೆ. ಈ ಮಕ್ಕಳಿಗೆ ಒಂದು ಪ್ರಚೋದನೆ ಕೊಡಬೇಕು, ಊರಿಗೆ ಪ್ರಯೋಜನ ಬರ್ತದೆ. ಇದೊಂದು ಭಾರಿ ಕಷ್ಟ ಇರೋದು ತುಂಬ 10 ಲಕ್ಷದ ಮೇಲ್ಪಟ್ಟು ಖರ್ಚನ್ನಿಟ್ಟುಕೊಂಡಿದ್ದೇವೆ. ನಾವು ಭರಿಸಲಿಕ್ಕೆ ಸ್ವಲ್ಪ ಏನೋ ಒಂದು ಮಾಡ್ತಿದ್ದೇವೆ. ಪ್ರಚಾರ 10 ಲಕ್ಷದ ಸಾಮಾನ್ಯ ಸರಿಸುಮಾರು 10 ಲಕ್ಷದಷ್ಟು ಗ್ಯಾಲರಿ, 12 ಲಕ್ಷದವರೆಗೆ ಲೈಟಿಂಗ್ಸ್ ಸರಿಸುಮಾರು ಸ್ವಲ್ಪ ಮೇಲ್ಪಟ್ಟು ಬೇಕು ನಮಗೆ. 10 ಲಕ್ಷ ಹಾಕಿದ್ದೇವೆ. ಆಮೇಲೆ ಬರುವಂತ ತಂಡಗಳಿಗೆ ಎಷ್ಟು ಕೊಡ್ತೀರಿ? ಒಂದು 15,000ವರೆಗೆ TA ಕೊಡಬೇಕಾಗ್ತದೆ. ಸ್ಟೇಯಿಂಗ್ ಆಮೇಲೆ ಫುಡ್ ಫೆಸಿಲಿಟಿ ಬಂದು ಹೋಗೋ ಖರ್ಚು 1 ಲಕ್ಷ ಪ್ರಥಮ ಬಹುಮಾನ, ಸೆಕೆಂಡ್ 50,000, ಥರ್ಡ್ ಫೋರ್ತು 15,000. ಈಗ ಎಷ್ಟು ತಂಡ? 8 ತಂಡಗಳು. ಆಹ್ವಾನಿತ ತಂಡಗಳು ನಾವು ಸೆಲೆಕ್ಷನ್ ಮಾಡಿದ ತಮಿಳುನಾಡಿಂದ 3 ಟೀಮ್ ಉಂಟು. ಅದರಲ್ಲಿ ತಮಿಳುನಾಡಿಂದ 3, ಕರ್ನಾಟಕದಿಂದ 5 ತಂಡಗಳು. ಕರ್ನಾಟಕದ 5. ಈಗ ಮೊದಲು ವಿಜಯ ಬ್ಯಾಂಕ್, ಈಗ ಬ್ಯಾಂಕ್ ಆಫ್ ಬರೋಡಾ. ವಿಜಯ ಬ್ಯಾಂಕ್ ಅಂತ ಈಗ ಬ್ಯಾಂಕ್ ಆಫ್ ಬರೋಡಾ. ಅದರಲ್ಲಿ ಸುಖೇಶ್ ಶೆಟ್ಟಿ ಇವನ್ನೆಲ್ಲ ಒಳಗೊಂಡಂತಹ ಸಾಮಾನ್ಯ ಕೇರಳದ ಹೇಳಿದ್ದೇವೆ ನಾವು. ಅದು ಈ ತಂಡಗಳಲ್ಲಿ ಬರೆದಿರೋ ಸಂದರ್ಭದಲ್ಲಿ ಅವರನ್ನು ಇಟ್ಟಿದ್ದೇವೆ. ಈಗ ತಮಿಳುನಾಡು ತಂಡದಲ್ಲಿ ತಮಿಳುನಾಡಿನಲ್ಲಿ ಮಾತ್ರ ಭಾಗವಹಿಸ್ತಾರೆ. ದಕ್ಷಿಣ ಸೌತ್ ಇಂಡಿಯಾಕ್ಕೆ ಸಂಬಂಧಪಟ್ಟಂತ ಯಾವುದೇ ಕ್ರೀಡಾಪಟು ಭಾಗ